ಐಟಿ ಅಧಿಕಾರಿಯ ಸೋಗಿನಲ್ಲಿ ಉದ್ಯಮಿಯನ್ನ ಕಿಡ್ನಾಪ್ ಮಾಡಿದ್ದ ಸಿನಿಮಾ ನಿರ್ಮಾಪಕ ಶಶಿಕುಮಾರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. 2015ರಲ್ಲಿ ಹಾಫ್ ಮೆಂಟಲ್ ಎಂಬ ಸಿನಿಮಾವನ್ನ ನಿರ್ಮಿಸಿದ್ದ ಶಶಿಕುಮಾರ್ ನಷ್ಟ ಅನುಭವಿಸಿದ್ರು. ಬಡ್ಡಿ ಚಕ್ರಬಡ್ಡಿ ಎಂದು ಸಾಲಗಾರರ ಕಾಟಕ್ಕೆ ಬೇಸತ್ತು ಕೊನೆಗೆ ಹೇಗಾದ್ರೂ ದುಡ್ಡು ಮಾಡಬೇಕು ಅಂತ ಯೋಚಿಸಿ 4 ಆರೋಪಿಗಳೊಂದಿಗೆ ಸೇರಿ ಸಿನಿಮಾ ಸ್ಕ್ರಿಪ್ಟ್ ರೀತಿಯಲ್ಲೇ ವಾರಗಟ್ಟಲೆ ಕೂತು ಕಿಡ್ನಾಪ್ ಮಾಡೋದ್ರ ಬಗ್ಗೆ ಸ್ಕೆಚ್ ಹಾಕಿದ್ರು. ಕಿಡ್ನಾಪ್ ಮಾಡಿದ್ರೆ ಯಾರನ್ನ ಮಾಡಬೇಕು, ಜೊತೆಗೆ ಕಿಡ್ನಾಪ್ ಸ್ಟೈಲ್ ಹೇಗಿರಬೇಕು ಅಂತ ಪ್ಲಾನ್ ಅನ್ನ ಮಾಡಿದ್ರು. ಈ ವೇಳೆ ಬಸವೇಶ್ವರ ನಗರ ವಾಸಿ ಈರುಳ್ಳಿ ವ್ಯವಹಾರ ಮಾಡ್ತಾ ಇದ್ದ ಉದ್ಯಮಿ ಶ್ರೀನಿವಾಸನ್ ಬಳಿ ಕೋಟ್ಯಾಂತರ ಹಣ ಇದೆ ಎಂಬ ಮಾಹಿತಿ ಕಲೆ ಹಾಕಿದ ಆರೋಪಿಗಳು ನಂತರ ಐಟಿ ಅಧಿಕಾರಿಗಳ ಸೋಗಿನಲ್ಲಿ ಕಿಡ್ನಾಪ್ ಮಾಡಬೇಕು ಅಂತ ಪ್ಲಾನ್ ಅನ್ನ ಮಾಡ್ತಾರೆ. ಅದರಂತೆ ಸೆಪ್ಟೆಂಬರ್ 30ರಂದು ಇನೋವಾ ಕಾರಿನಲ್ಲಿ ಬರ್ತಾ ಇದ್ದ ಶ್ರೀನಿವಾಸನ್ ಕಾರನ್ನ ಅಡ್ಡಗಟ್ತಾರೆ. ಐಟಿ ಅಧಿಕಾರಿಗಳ ರೀತಿನೇ ಇನೋವಾ ಕಾರು, ಟಫ್ ಆಫೀಸರ್ಗಳ ರೀತಿ ಡ್ರೆಸ್ ಧರಿಸಿದ್ದ ಆರೋಪಿಗಳು, ನಾವು ಐಟಿ ಅಧಿಕಾರಿಗಳು, ನಿನ್ನ ಬಗ್ಗೆ ತೆರಿಗೆ ವಂಚನೆ ದೂರುಗಳು ಬಂದಿದೆ ಅಂತ ತಿಳಿಸ್ತಾರೆ. ನಂತರ ನೀನು 1.5 ಕೋಟಿ ಟ್ಯಾಕ್ಸ್ ವಂಚನೆ ಮಾಡಿರುವ ಬಗ್ಗೆ ದಾಖಲಾತಿಗಳಿವೆ, 50 ಲಕ್ಷ ಹಣ ನೀಡದೇ ಇದ್ರೆ ಕೇಸ್ ಹಾಕಿ ಒಳಗೆ ಹಾಕ್ತೇವೆ ಅಂತ ಬೆದರಿಸಿದ್ದಾರೆ. ಕೊನೆಗೆ 20 ಲಕ್ಷಕ್ಕೆ ಡೀಲ್ ಕುದುರಿಸಿ ನಾಳೆ ಹಣ ತಂದು ಕೊಡುವಂತೆ ಶ್ರೀನಿವಾಸನನ್ನ ಬಿಟ್ಟು ಕಳುಹಿಸುತ್ತಾರೆ. ಈ ಸಂಬಂಧ ಅನುಮಾನಗೊಂಡ ಉದ್ಯಮಿ ಶ್ರೀನಿವಾಸನ್ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರಿಗೆ ಕೂಡಲೇ ಹೋಗಿ ದೂರನ್ನು ನೀಡುತ್ತಾರೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಇದೀಗ ಹಾಫ್ ಮೆಂಟಲ್ ಸಿನಿಮಾ ನಿರ್ಮಾಪಕ ಶಶಿಕುಮಾರ್ ಸೇರಿದಂತೆ 4ರನ್ನ ಬಂಧಿಸಿದ್ದಾರೆ.